ಸರ್ ರೂಮ್ ಬೇಕಿತ್ತು. ರೂಮ್ ಇದೆ, ಸಿಂಗಲ್ ಡಬಲ್? ಡಬಲ್ ಸರ್. ಮತ್ತೊಬ್ರು ಯಾರು? ಫ್ರೆಂಡ್. ಮೇಲ ಫಿಮೇಲ? ಸೆಕ್ಸ್ ಅಂದ್ರೆ ದೊಡ್ಡ ವಿಷಯ ಏನಿಲ್ಲ. ಅಪ್ಪ ಸೆಕ್ಸ್ ಅಂದ್ರೇನು? ಟೀಚರ್ ಸೆಕ್ಸ್ ಅಂದ್ರೆ ಏನು? ನೀವೇನು ಬೇಜಾರು ಮಾಡಬೇಡಿ, ಮೊನ್ನೆ ನೆಂಟರು ಬಂದಿದ್ರು, ಅವ್ರಿಗೂ ಇದನ್ನೇ ಕೇಳ್ದ. ಮಕ್ಕಳ ಮನಸ್ಸು ಒಂದು ಸೈಂಟಿಸ್ಟ್ ತರ ಹುಡುಕುತ್ತಾ ಇರ್ತಾರೆ. ಅದು ಎಂತದು, ಇದು ಎಂತದು. ಸರ್, ಇವ್ ನನ್ನ ದೋಸ್ತಿ, ಆದ್ರೆ ಅವನು ಈ ಥರ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಈಗ ಈ ಮ್ಯಾಟ್ರ್ ಬಗ್ಗೆ ಹೇಗೆ ಮಾತಾಡೋದು? ಇವನು ಆ ವಿಷಯದಲ್ಲಿ ಎಲ್ಬೋರ್ಡ್ ಅಂತ ಕಾಣುತ್ತೆ. ನೋಡು ನೋಡು, ಕಲರ್ 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 ಇದೆ. ಯಬಿ, ನಂಗೆ ಈ ಥರದ್ದು ಬೇಡ. ಮತ್ತೆ ನಂಗೆ ಫ್ರೆಶ್ ಬೇಕು. ಆ ಯೆಲ್ಲೋ ಕಲರ್ ಹುಡುಗಿ ಚಂದ ಇದ್ದಲ್ಲ. ನಂಗೆ ಕಪ್ಪಿದ್ದು ಇಷ್ಟ ಇತ್ತು. ನಿಂದು ಕಪ್ಪಿದ್ದೆ. ನಂಗೆ ಸ್ವಲ್ಪ ಕಲಿಸಿ ಕೊಡಿಯಲ್ಲ ಕಲೆ. ನಿಮ್ಮ ಮನೆ ಮುಂದೆ ಪುಷ್ಪಾಂಟಿ ಇಲ್ವಾ? ಪುಷ್ಪಾಂಟಿ ತುಂಬ ಒಳ್ಳೆಯವ್ರು ಮಾರೆ. ಎಂತ ಒಳ್ಳೆಯವರ ಅಂಕಲ್ ಬೇರೆ ಮನೇಲಿ ಅಂತ ನೀನೇ ಹೇಳ್ತಾ ಇದ್ದಿ. ಅಪ್ಪ ನಿನಗೊಂದು ವ್ಯವಸ್ಥೆ ಮಾಡಿದ್ರೆ ನಂಗೆ ಕಷ್ಟ ಉಂಟಾ ಅಂತ. ಯಾರದು? ಬನ್ನಿ ಈ ಕಡೆ. ಚಂದ ಇದ್ಲು. ಹುಡುಗಿರ್ನ ಬಲೆಗೆ ಆಗೋದೊಂದು ಕಲೆ. ಎಲ್ರು ಬಾ ಬಾ ಅಂತ ನಿನ್ನ ಕರೀತಾರ, ನಾವೇ ಸ್ವಲ್ಪ ಪ್ರಯತ್ನ ಮಾಡ್ಬೇಕಷ್ಟೇ. ನೀವು ಸಹ ನೋಡ್ಲಿಕ್ಕೆ ಆಲೂಕಾಸ್ನ ಮಾಡೆಲ್ ಹಾಗೆ ಇದ್ದೀರಾ. ನಾವಿಬ್ಬರೀಗ ತುಂಬಾ ಕ್ಲೋಸ್ ಆಗಿದ್ದೀವಿ. ಹುಡುಗಿ ಹತ್ರ ವೆಜ್ ನಾನ್ ವೆಜ್ ಅಂತ ಕೇಳು. ನೀನು ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್. ಅಲ್ಲ ಮಾರೆ, ವೆಜ್ ಮತ್ತೆ ನಾನ್ ವೆಜ್ ಅಲ್ಲಿ ಎಂತೆಲ್ಲ ವಿಷಯ ಉಂಟಲ್ಲ. ಮತ್ತೆ